ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 14ನೇ ಅಧ್ಯಾಯ ಶ್ಲೋಕ 26. ನಾಯಸ್ಯ ಲೋಕೆ ಸ್ವಜನ ಪರೋ ವಾ ನ ಅತಿ ಆದೃತ ನ ಉತ ಕಶ್ಚಿತ್ ವಿಗಾರ್ಯ ವಯಂ ಮೃತ್ಯೆ ಯಚ್ಚರಣ ಅಪವಿದ್ದ ಆಶಾಸ್ಮಹೇ ಅಜಾಂಬತ ಭುಕ್ತ ಭೋಗ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣ ಅರವಿಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಶಿವನು ಯಾರನ್ನು ತನ್ನ ಸಂಬಂಧಿ ಎಂದು ಭಾವಿಸುವುದಿಲ್ಲ, ಹಾಗೆ ಯಾರು ಕೂಡ ಆತನಿಗೆ ಸಂಬಂಧಿಸದೇ ಇಲ್ಲ. ಶಿವನು ಯಾರನ್ನು ಪ್ರಿಯರೆಂದು ಅಥವಾ ಅಪ್ರಿಯರೆಂದು ತಿಳಿಯುವುದಿಲ್ಲ. ನಾವು ಗೌರವದಿಂದ ಆತನ ಆಹಾರ ಶೇಷವನ್ನು ಸ್ವೀಕರಿಸುತ್ತೇವೆ ಮತ್ತು ಆತ ತಿರಸ್ಕರಿಸಿದನ್ನು ಸ್ವೀಕರಿಸಲು ನಾವು ವ್ರತ ಬದ್ಧರು. ಎಸ್, ನೋಡಿ, ಈಗ ನಿಮ್ಮಲ್ಲಿ ಇನ್ನೊಂದು ಪ್ರಶ್ನೆ. ಇಲ್ಲಿ ಪ್ರಿಯ ಅಪ್ರಿಯ ಇದು ಭಗವದ್ಗೀತೆಯಲ್ಲಿ ಎಲ್ಲಿ ಬರ್ತದೆ? ಎಸ್, ಯಾರು ಹೇಳ್ತೀರಿ? ಯಾವ ಚಾಪ್ಟರ್ ಅಲ್ಲಿ ಬರ್ತದೆ? ಎಸ್, ಆಶಾ, ಎಸ್ ಹೇಳಿ. ಹರೇ ಕೃಷ್ಣ ಪ್ರಭುಜಿ, 7th ಚಾಪ್ಟರ್ ಅಲ್ಲಿ ಬರುತ್ತೆ ಪ್ರಭುಜಿ. ಓಕೆ, ಅದಲ್ಲ ಇಲ್ಲಿ ನನಗೆ ಬೇಕಿದ್ದದ್ದು ತುಂಬಾ. ಓಕೆ, ಯಾವ ಚಾಪ್ಟರ್? ಮಲ್ಲಿಕಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಪ್ರಭುಜಿ, ಪ್ರಿಯ ಅಪ್ರಿಯ ತುಲ್ಯನಿಂದ ಸ್ಥಿರ್ ಮೌನಿ 12ನೇ ಚಾಪ್ಟರ್. ಪ್ರಿಯ ಅಪ್ರಿಯ ತುಲ್ಯನಿಂದ ಸ್ತುತಿರ್ ಮೌನಿ, ಅದು ಭಕ್ತನ ಗುಣಗಳು 12ನೇ ಚಾಪ್ಟರ್. ಎಲ್ಲಿ ಬರುವುದು? 12. ಎಸ್, ವೆರಿ ಗುಡ್. ಹಾಗಾಗಿ 12ನೇ ಅಧ್ಯಾಯದ 13ರಿಂದ 20 ಶ್ಲೋಕ ಎಲ್ಲ ಕ್ವಾಲಿಟೀಸ್ ಅನ್ನು ಹೇಳ್ತದೆ. 12 ಚಾಪ್ಟರ್. ಅದಕ್ಕೆ ನಾವು ಎಕ್ಸಾಂಪಲ್ ಕೊಡುವಾಗ ಸುಧಾಮ ಒಂದು ಎಕ್ಸಾಂಪಲ್ ಕೊಡ್ತೇವೆ, ಪ್ರಹ್ಲಾದ್ ಮಹಾರಾಜ್ ಕೊಡ್ತೇವೆ, ಬಿಲ್ಲೋಮಂಗಲ್ ಠಾಕೂರ್ ಕೊಡ್ತೇವೆ, ಅಂಬರೀಷ್ ಮಹಾರಾಜ್ ಕೊಡ್ತೇವೆ. ಇದೆಲ್ಲ ಭಕ್ತನ ಕ್ವಾಲಿಟೀಸ್. ಹಾಗಾಗಿ ಇದೆಲ್ಲ ಆ ಅಧ್ಯಾಯದಲ್ಲಿ ಉಂಟು. ಹಾಗಾಗಿ ಆ ಅಧ್ಯಾಯದ 13ರಿಂದ 20 ಶ್ಲೋಕಗಳು ತುಂಬಾ ಮುಖ್ಯ. ನಾವು ಆ ಶ್ಲೋಕವನ್ನು ಡೈಲಿ ಮೆಡಿಟೇಟ್ ಮಾಡಬೇಕು. ಯಾಕೆ ಮೆಡಿಟೇಟ್ ಮಾಡ್ಬೇಕು? ಯಾಕೆಂದ್ರೆ ಆ ಗುಣಗಳು ನಮ್ಮಲ್ಲಿ ಬರ್ಲಿ ಅಂತ. ಹಾಗಾಗಿ ಶಿವನ ಹತ್ರ ಈ ಗುಣಗಳಿತ್ತು. ಶಿವ ಮಾಮೂಲಿ ಅಲ್ಲ, ಶಿವ ಟಾಪ್ ಮೋಸ್ಟ್ ವೈಷ್ಣವ. ಹಾಗಾಗಿ ಭಕ್ತಿಯಲ್ಲಿ ಅಡ್ವಾನ್ಸ್ ಆದ ಮೇಲೆ ನಮ್ಗೆ ಈ ರೀತಿ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲದ ಆಗುದಿಲ್ಲ. ಅವನು ಪ್ರಿಯ, ಇವರು ಪ್ರಿಯ ಅಲ್ಲ, ಅವರು ನನ್ನ ಸಂಬಂಧಿ, ಇವರು ನನ್ನ ಸಂಬಂಧಿ ಅಲ್ಲ. ಭಕ್ತಿಯಲ್ಲಿ ಅಡ್ವಾನ್ಸ್ ಆಗದೆ ಈ ರೀತಿ ನೆಲೆಗೆ ಬರ್ಲಿಕ್ಕೆ ಆಗುದಿಲ್ಲ. ಈ ರೀತಿ ನೆಲೆಗೆ ಬರಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಶಿವ ಮಾಮೂಲಿ ಜನ ಅಲ್ಲ. ಈ ಶ್ಲೋಕದಲ್ಲಿ ಶಿವನ ಗುಣಗಳನ್ನು ಅಂದ್ರೆ ನಾವು ತಿಳಿಬಹುದು ಅವ ಯಾವ ಲೆವೆಲ್ ಅಲ್ಲಿ ಇದ್ದ ಅಂತ. ಶಿವ ಯಾರನ್ನು ಪ್ರಿಯರೆಂದು ಅದು ಅಪ್ರಿಯರೆಂದು ತಿಳಿಯುವುದಿಲ್ಲ ನಮಗೆ. ಹಾಗಾಗಿ ಸಮೋಹಂ ಸರ್ವಭೂತೇಶ್, ಎಲ್ಲ ಜೀವಿಗಳು ಒಂದೇ ರೀತಿ. ಇದು ನಮಗೆ ಮಾಡ್ಲಿಕ್ಕೆ ಆಗ್ತದಾ? ಈ ಪ್ಲಾಟ್ಫಾರ್ಮ್ ನಮಗೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಹೇಗಾಗ್ತದೆ ಅಂದ್ರೆ, ಆಬ್ವಿಯಸ್ ಬರ್ತದೆ ಅದು. ಎಂತಂದ್ರೆ ಅದನ್ನು ಹೇಳ್ಬೇಕಂತಿಲ್ಲ. ನಾವು ಎಂತ ಹೇಳುವಂಥದ್ದು,
ಡಿಸ್ಕ್ರಿಮಿನೇಟ್ ಮಾಡುವಂತದ್ದು, ನಮ್ಗೆ ಇಷ್ಟವಾದವರ ಹತ್ರ ಮಾತ್ರ ಮಾತಾಡೋದು, ಇಲ್ಲೊಬ್ಬರ ಮಾತಾಡ್ಲಿಕ್ಕಿಲ್ಲ. ಇಷ್ಟ ಆದವ್ರು ಇನ್ನೊಬ್ಬರದ್ದು ಮಾತಾಡಿದ್ರೆ ನಮ್ಗೆ ಮೂಡ್ ಆಫ್ ಆಗ್ತದೆ, ಈ ರೀತಿ ಎಲ್ಲ ಆಗ್ತದೆ. ಹಾಗಾಗಿ ಇದೆಲ್ಲ ಅಂತ ನಾವು ಭಕ್ತಿಯಲ್ಲಿ ಅಡ್ವಾನ್ಸ್ ಆಗ್ಲಿಲ್ಲ. ಭಕ್ತಿಯಲ್ಲಿ ಅಡ್ವಾನ್ಸ್ ಆದ್ರೆ ಈ ರೀತಿ ಎಲ್ಲರನ್ನು ಒಂದೇ ರೀತಿ ನೋಡುವಂಥದ್ದು, ಅದು ಶಿವನ ಕ್ವಾಲಿಟಿ. ಹಾಗಾಗಿ ನಾವು ಎಂತ ಮಾಡ್ಬೇಕು, ನಾವು ಗೌರವದಿಂದ ಆತನ ಆಹಾರ ಶೇಷವನ್ನು ಸ್ವೀಕರಿಸ್ತೇವೆ ಮತ್ತು ಆತ ತಿರಸ್ಕರಿಸಿದನ್ನು ಸ್ವೀಕರಿಸಿ ನಾವು ವ್ರತಬದ್ಧರು. ಯಾವ್ದು ಅವನು ರಿಜೆಕ್ಟ್ ಆಗಿ ಬಿಟ್ಟಿದ್ದಾನೆ, ಇದಕ್ಕೆ ಹೇಳುವಂಥದ್ದು ಮಹಾಪ್ರಸಾದ. ಪ್ರಸಾದ ಫಸ್ಟ್ಗೆ ಎಂತ ಆಗ್ತದೆ, ಭಗವಂತನಿಗೆ ಕೊಡುವಂಥದ್ದು. ಭಗವಂತನ ಪ್ರಸಾದವನ್ನು ಶುದ್ಧ ಭಕ್ತರು ತಗೊಂಡ್ರೆ ಅದು ಮಹಾಪ್ರಸಾದ ಆಗ್ತದೆ. ಮಹಾಪ್ರಸಾದ. ಈಗ ನಮ್ಮ ಭಾವಾರ್ಥ ನೋಡುವ. ಶಿವನು ತನ್ನ ಭಾವನೆ ಆಗಿರುವುದರಿಂದ ಆತನ ವಿಚಾರದಲ್ಲಿ ತಪ್ಪೇನೆಸಗಬಹುದು ಎಂದು ಉತ್ಸಾಹಿಗಳಾಗಬಾರದು ಎಂದು ಕಶ್ಯಪರು ತಮ್ಮ ಪತ್ನಿಗೆ ತಿಳಿಸಿದರು. ಭಾವ ಅಂದ್ರೆ ಬ್ರದರ್ ಇನ್ ಲಾ. ಹಾಗೆ ಭಾವ ಅಂದ್ರೆ ದ್ವಿತೀಯ ತಂಗಿ ದಾಕ್ಷಾಯಣಿ. ಹಾಗಾಗಿ ದಾಕ್ಷಾಯಣಿಯ ಗಂಡ ಶಿವ, ಹಾಗಾಗಿ ಭಾವ ಎಂದು ಕಶ್ಯಪ ತಮ್ಮ ಪತ್ನಿಗೆ ತಿಳಿಸಿದರು. ಶಿವನು ಯಾರ ಸಂಬಂಧಿಯೂ ಅಲ್ಲ. ನಾವು ಹೇಳ್ತೇವೆ ಎಂತಂದ್ರೆ, ಇದು ನಾನು ಭಾರತೀಯ, ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ಅವರ ಮಗ, ನಾನು ಕರ್ನಾಟಕದವ, ನಾನು ಮಂಗಳೂರಿನವ, ಇಂಥದ್ದೆಲ್ಲ ನಾವು ಡೆಸಿಗ್ನೇಷನ್ ಉಂಟು. ಆಕ್ಚುಲಿ ಯಾರಿಗೂ ಸಂಬಂಧ ಅಂದ್ರೆ ನಾವೆಲ್ಲ ವಸುದೇವ ಕುಟುಂಬಕ್ಕೆ ಸೇರಿದವರು, ಕೃಷ್ಣನ ಮಕ್ಕಳು. ಹಾಗಾಗಿ ಯಾರಿಗೂ ಸಂಬಂಧ ಇಲ್ಲ. ಈಗಂದ್ರೆ ಎಂತ ಹೇಳುವಂತದ್ದು, ದ್ರೌಪದಿ ಹೇಳುವಂತದ್ದು, ಅಟ್ ಪ್ರೆಸೆಂಟ್ ನಮ್ದು ಸೋ ಕಾಲ್ಡ್ ಸಿವಿಲೈಸೇಷನ್, ನಾಗರಿಕತೆ ಇದೆಂತಂದ್ರೆ ದೇಹದ ಭಾವನೆಯಲ್ಲಿ ಉಂಟು. मैं भारत को ऊंचे स्तर से ले जाना चाहता हूं. ಯಾಕೆ ಭಾರತ को मैं पूरा विश्व को लेना चाहता हूं. ಇದಿರ್ಬೇಕು, ನಾಟ್ ಓನ್ಲಿ ಭಾರತ. ಆ ರೀತಿ ಇರಬಾರ್ದು. ಅದೆಂತಂದ್ರೆ ನಾವು ಒಂದೇ ಸೈಡ್. ಆದ್ರೆ ಇದು ಕೃಷ್ಣ ಬಗ್ಗೆ ಮಾತ್ರ ಆಗ್ತದೆ ಈ ನೆಲೆ ನೋಡ್ಲಿಕ್ಕೆ. ಇಲ್ಲದ್ರೆ ನಾನು ನನ್ನ ದೇಶ ನನ್ನ ದೇಶವನ್ನು ನಾನು ಹೇಗೆ ಉದ್ಧಾರ ಮಾಡುವಂಥದ್ದು, ಇದೇ ಯೋಚನೆ ಬರುವುದು. ಆಕ್ಚುಲಿ ಇಡೀ ವಿಶ್ವದ ಎಲ್ಲ ಜೀವಿಗಳನ್ನ ಉದ್ಧಾರ ಹೇಗೆ ಮಾಡುವಂಥದ್ದು ನಮ್ದು ಈ ಯೋಚನೆ ಇರ್ಬೇಕು. ಪಾಪಿ ತಾಪಿ ಜತಶೀಲೋ ಹರಿನಾಮೇ ಉದ್ಧಾರಿಲು. ಈ ಹರಿನಾಮದಿಂದ ಎಲ್ಲ ವಿಶ್ವವನ್ನು ಉದ್ಧಾರ ಮಾಡ್ಲಿಕ್ಕೆ ಆಗ್ತದೆ. ಈ ಹರಿನಾಮದಿಂದ ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಶಿವನು ಯಾರ ಸಂಬಂಧಿಯೂ ಅಲ್ಲ ಅಥವಾ ಯಾರ ಶತ್ರುವೂ ಅಲ್ಲ ಎಂದು ಕಶ್ಯಪರು ಅವಳಿಗೆ ಎಚ್ಚರಿಸಿದರು. ನೋಡಿ, ಸಂಬಂಧಿ ಕೂಡ ಅಲ್ಲ, ಶತ್ರು ಕೂಡ ಅಲ್ಲ. ಅದಕ್ಕೆ ನೀವು 13ರಿಂದ 20 ಶ್ಲೋಕವನ್ನು ಸರಿಯಾಗಿ ಓದಿ, ಭಾವಾರ್ಥ ಓದಿ, ಅನುವಾದ ಓದಿ, ಆಗ ನಿಮ್ಗೆ ಗೊತ್ತಾಗ್ತದೆ ಶುದ್ಧ ಅಂದ್ರೆ ಪ್ಯೂರ್ ಡಿವೋಟಿ ಯಾವ ನೆಲೆಯಲ್ಲಿ ಇರ್ತಾನೆ. ಶಿವನು ವಿಶ್ವದ ವ್ಯವಹಾರಗಳ 3 ನಿಯಂತ್ರಗಳಲ್ಲಿ ಒಬ್ಬನಾದ್ರಿಂದ ಆತ ಪ್ರತಿಯೊಬ್ಬರಿಗೂ ಸಮಾನ. 3 ನಿಯಂತ್ರಕರು: ಬ್ರಹ್ಮ, ವಿಷ್ಣು ಅಂದ್ರೆ ಕ್ಷೀರೋದಕ ಶೈ ವಿಷ್ಣು, ಮತ್ತೆ ಶಿವ, ಸೃಷ್ಟಿ ಸ್ಥಿತಿ ಲಯ. ಹಾಗೆ ಲಯದ ಜವಾಬ್ದಾರಿ ಶಿವನಿಗೆ ಕೊಟ್ಟಿದ್ದಾರೆ, ಸೃಷ್ಟಿಯದು ಬ್ರಹ್ಮನಿಗೆ,
ಸ್ಥಿತಿ. ಇದದು ವಿಷ್ಣು, ಕ್ಷೀರೋದ ಕಷಾಯ ವಿಷ್ಣುವಿಗೆ ಕೊಟ್ಟಿದ್ದಾರೆ. ಹಾಗೆ ಮೂವರಲ್ಲಿ ಒಬ್ಬ ಶಿವ. ಆತನ ಮಹತ್ವ ಅಸದೃಶ್ಯವಾದದ್ದು. ಏಕೆಂದ್ರೆ ಶಿವನು ದೇವೋತ್ತಮ ಪರಮಪುರುಷನ ಮಹಾಭಕ್ತನು. ಇದನ್ನು ನಾವು ತಿಳಿಯಬೇಕಾದ ವಿಷಯ. ಹಾಫ್ ನಾಲೆಜ್ ಇಸ್ ಡೇಂಜರಸ್. ಹೇಗೆಂದ್ರೆ ಈ ಪುಸ್ತಕ ವಿತರಣೆ ಹೋಗುವಾಗ ಮಂಗಳೂರಲ್ಲಿ ಶಿವ ಟೆಂಪಲ್ ಜಾಸ್ತಿ ಉಂಟು. ಅವ್ರ ನೀವು ಖಾಲಿ ಕೃಷ್ಣ ಕೃಷ್ಣ ಕೃಷ್ಣ, ನಾವು ಶಿವ 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 ಈ ರೀತಿ ಹೇಳ್ತಾರೆ. ನಾವು ಶಿವನನ್ನು ತಿರಸ್ಕರಿಸುವುದಿಲ್ಲ. ಏಕೆಂದ್ರೆ ಶಿವ ಟಾಪ್ ಮೋಸ್ಟ್ ವೈಷ್ಣವ, ಮಹಾಭಕ್ತ, ಶುದ್ಧ ಭಕ್ತ. ಭಾಗವತಮಲ್ಲಿ ಶಿವನ ಪ್ರಾರ್ಥನೆಗಳುಂಟು, ಪ್ರೇಯರ್ಸ್, ಗ್ಲೋರಿಫೈ ಮಾಡ್ತಾ ಇದ್ದಾನೆ. ಈಗ ಶಿವನ ಒಂದು ಪ್ರೇಯರ್ ಅನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಪದ್ಮಪುರಾಣದಲ್ಲಿ ಶಿವ ಹೇಳುವಂಥದ್ದು ಪಾರ್ವತಿಗೆ, ಆರಾಧನಾಂ ಸರ್ವೇಷಾಂ ವಿಷ್ಣುರಾರಾಧನಂ ಪರಂ ತಸ್ಮಾತ್ ಪರತರಂ ದೇವಿ ತದೀಯಾನಾಂ ಸಮಾಚರಣಂ. ತದೀಯಾನಾಂ ಸಮರ್ಚನಂ. ಅಂದ್ರೆ ಇದರ ಅರ್ಥ ಎಂತಂದ್ರೆ ಪಾರ್ವತಿಗೆ ಹೇಳುವಂಥದ್ದು, ಹೆಂಡತಿಗೆ ಹೇಳುವಂಥದ್ದು, ನನ್ನ ಪ್ರೀತಿಯ ಹೆಂಡತಿ. ವೇದದಲ್ಲಿ ದೇವತೆ ಆರಾಧನೆ ಉಂಟು, ಆದ್ರೆ ದೇವತೆ ಆರಾಧನೆಗಿಂತ ವಿಷ್ಣುವಿನ ಆರಾಧನೆ ಶ್ರೇಷ್ಠ. ಆದರೆ ವಿಷ್ಣುವಿನ ಆರಾಧನೆಗಿಂತ ವಿಷ್ಣುವಿನ ಭಕ್ತರು, ವೈಷ್ಣವರು, ಅವರ ಆರಾಧನೆ ಶ್ರೇಷ್ಠ ಅಂತೆ. ಹಾಗಾಗಿ ಯಾರು ವಿಷ್ಣುವಿನ ಆರಾಧನೆ ಮಾಡ್ತಾರೆ, ವೈಷ್ಣವರು, ಅವರ ಸೇವೆ ಮಾಡುವುದು ಶ್ರೇಷ್ಠ ಅಂತೆ. ರೆಂಡರಿಂಗ್ ಸರ್ವಿಸ್ ಟು ವೈಷ್ಣವಾಸ್. ಇದು ಶಿವ ಹೇಳುವಂಥದ್ದು, ಶಿವ ಹೇಳುವಂಥದ್ದು. ಹಾಗಾಗಿ ನಾವು ಫಸ್ಟಿಗೆ ಇದನ್ನು ಅರ್ಥ ಮಾಡಬೇಕು. ಹಾಫ್ ನಾಲೆಜ್ ಇಸ್ ಡೇಂಜರಸ್. ನಾವು ಶಿವನನ್ನು ತಿರಸ್ಕರಿಸುವುದಿಲ್ಲ, ನಾವು ಶಿವನಿಗೆ ಉನ್ನತ ಮಟ್ಟದ ರೆಸ್ಪೆಕ್ಟ್ ಕೊಡ್ತಾ ಇದ್ದೇವೆ. ಯಾಕೆಂದ್ರೆ ಅವ ಟಾಪ್ ಮೋಸ್ಟ್ ವೈಷ್ಣವ, ಅವನಲ್ಲಿ ತುಂಬಾ ಭಕ್ತಿ ಉಂಟು. ಹಾಗೆ ಎಂತಾಗ್ತದೆ, ನಾವು ಅವನಿಗೆ ಅಡ್ಡ ಬಿದ್ದು ಎಸ್ ನಿನ್ನಲ್ಲಿರುವ ಭಕ್ತಿ ಕೊಡು ಅಂತ ಕೇಳ್ಬೋದು. ಅವನ ಮಹಾಪ್ರಸಾದವನ್ನು ತಿನ್ಬಹುದು ನಾವು. ಅಂದ್ರೆ ಫಸ್ಟಿಗೆ ವಿಷ್ಣು ಕೊಟ್ಟದ್ದು ಮತ್ತೆ ಶಿವನಿಗೆ ಕೊಡುವಂಥದ್ದು ಪ್ರಸಾದ, ಮತ್ತೆ ಶಿವನಿಗೆ ಕೊಡುವಂಥ ಮಹಾಪ್ರಸಾದ. ಹಾಗಾಗಿ ಇದನ್ನು ನಾವು ತಿಳಿಬೇಕು, ಇದನ್ನು ತಿಳಿಯಬೇಕು. ಹೇಗೆ ಅಂದ್ರೆ ಶಾಸ್ತ್ರದಲ್ಲಿ ಹೇಗುಂಟಂದ್ರೆ, ನಾವು ಕೃಷ್ಣನಿಗೆ ಪೂಜೆ ಮಾಡ್ತಾ ಇರ್ತೇವೆ, ಆಗ ಯಾರಾದ್ರೂ ಟಾಪ್ ಮೋಸ್ಟ್, ಯಾರಾದ್ರೂ ಸೀನಿಯರ್ ವೈಷ್ಣವ ಬಂದ, ಆಗ ಆ ಪೂಜೆ ನಿಲ್ಲಿಸ್ಬೇಕಂತೆ, ಅವನನ್ನು ನಾವು ಸ್ವೀಕರಿಸಬೇಕು. ಹಾಗಾಗಿ ವೈಷ್ಣವರಿಗೆ ಸೇವೆ ಮಾಡುವಂಥದ್ದು ಶ್ರೇಷ್ಠ, ಶ್ರೇಷ್ಠ. ನಮ್ಗೆ ವೈಷ್ಣವರ ಸೇವಾ ಭಾಗ್ಯ ಸಿಕ್ಕಿದ್ರೆ ಎಸ್, ನಮ್ಮ ಜೀವನ ಸಾರ್ಥಕ. ನಾವೆಷ್ಟೇ ತಪ್ಪು ಮಾಡಿರ್ಬೋದು, ಎಲ್ಲ ಎಂತಾಗ್ತದೆ, ಆ ಸೇವೆಯಿಂದ ಭಗವಂತ ನಲ್ಲಿಫೈ ಮಾಡ್ತಾನಂತೆ. ಇದರರ್ಥ ತಪ್ಪು ಮಾಡುದಲ್ಲ, ಆದ್ರೂ ಕೂಡ ಹೇಳುವಂಥದ್ದು. ಹಾಗೆ ವೈಷ್ಣವ ಸೇವಾದಲ್ಲಿ ಕೃಷ್ಣ ತುಂಬಾ ಪ್ಲೀಸ್ ಆಗ್ತಾನೆ, ಕೃಷ್ಣನ ಹಾರ್ಟ್ ಮೆಲ್ಟ್ ಆಗ್ತದೆ. ಕೃಷ್ಣ ಎಂತಂದ್ರೆ ಸಿ, ಕೃಷ್ಣ ಹೇಳ್ತಾನೆ, ಸಿ ದಟ್ ಡಿವೋಟಿ, ಸಚ್ ಎ ನೈಸ್ ಡಿವೋಟಿ, he is rendering service to my devotee. ಖುಷಿ ಆಗ್ತದೆ ಅವನಿಗೆ, ಕೃಷ್ಣನಿಗೆ. ಯಾವಾಗ ನಾವು ಕೃಷ್ಣನ ಭಕ್ತರಿಗೆ ನಾವು ಸೇವೆ ಮಾಡ್ತೇವೆ, ಕೃಷ್ಣ ನಮ್ಗೆ ಇಮಿಡಿಯೇಟ್ ಆಗಿ ನಮ್ಗೆ ಮರ್ಸಿ ಕೊಡ್ತಾನೆ, ಅನುಗ್ರಹ ಕೊಡ್ತಾನೆ. ತುಂಬಾ ಮುಖ್ಯ ಸರ್ವಿಂಗ್ ವೈಷ್ಣವ.
ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೇನೆ ನಾನು. ಪ್ರಭುಪಾದ್ ಅವರ ಭಕ್ತರನ್ನು ಕರ್ಕೊಂಡು ಜಗನ್ನಾಥಪುರಿಗೆ ಹೋದ್ರು. ಅವರನ್ನು ಬಿಟ್ರು, ಉಳಿದವರನ್ನು ಬಿಡಲಿಲ್ಲ. ಈಗ ಕೂಡ ಅದೊಂದು ರೂಲ್ಸ್ ಉಂಟು ಜಗನ್ನಾಥಪುರಿಯಲ್ಲಿ. ಅಂದ್ರೆ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ಗೆ ಎಂಟ್ರಿ ಇಲ್ಲ ಅಂತ. ಹರಿದಾಸ್ ಅವರು ಕೂಡ ಅವ್ರಿಗೆ ಎಂಟ್ರಿ ಇರಲಿಲ್ಲ. ಅವರು ಹೊರಗಿಂದ ಆ ಧ್ವಜಸ್ತಂಭದ ಹತ್ತಿರ ಒಂದು ಜಗನ್ನಾಥ ಉಂಟು, ಅದನ್ನು ನೋಡ್ತಾ ಇದ್ರು, ಮತ್ತೆ ಸುದರ್ಶನ ನೋಡ್ತಾ ಇದ್ರು. ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿಗೆ ಇರಲಿಲ್ಲ, ಯಾಕೆಂದ್ರೆ ಅವರು ಕೂಡ ಮುಸ್ಲಿಂ ಹೆಸರಾಗಿತ್ತು. ಹಾಗಾಗಿ ಇವರಿಗೆ ಇರಲಿಲ್ಲ, ಹರಿದಾಸ್ ಅವರು ಕೂಡ ಇರಲಿಲ್ಲ. ಹಾಗೆ ಪ್ರಭುಪಾದ ಇಟ್ಕೊಂಡು ಹೋಗಿದ್ರು. ಪ್ರಭುಪಾದನ್ನು ಬಿಟ್ರು, ಉಳ್ದನ್ನು ಬಿಡಲಿಲ್ಲ. ಪ್ರಭುಪಾದ ತುಂಬಾ ಬೇಜಾರಾಯ್ತು, ತುಂಬಾ ಬೇಜಾರಾಯ್ತು. ಮತ್ತೆ ಪ್ರಭುಪಾದ ರಥಯಾತ್ರೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಪ್ರಭುಪಾದ್ ತಿರುಪತಿಗೆ ಪ್ರಭುಪಾದ್ ಹೋಗ್ಲಿಲ್ಲ. ಮತ್ತೆ ಪ್ರಭುಪಾದ್ ಇಬ್ಬರನ್ನು ಕಳಿಸಿದ್ರು, ಶಿಷ್ಯರನ್ನು. ಅವರು ಹೋದ್ರು. ಅವರು ಹೋಗಿ ಅಂದ್ರೆ ಹೇಗೆಂದ್ರೆ, ಈಗ ನಾಳೆ 3 ತಾರೀಕಿಗೆ ಮೋದಿ ಬರ್ಲಿಕ್ಕೆ ಇಲ್ಲಿ ಮಂಗಳೂರಿಗೆ ಇಲೆಕ್ಷನ್ ಕ್ಯಾಂಪೇನ್. ಮೋದಿ ಬರುವ ಮುಂಚೆ ಎಲ್ಲ ಸೆಕ್ಯೂರಿಟಿ ಬ್ಲಾಕ್ ಕ್ಯಾಟ್ಸ್ ಅವರೆಲ್ಲ ಇದ್ದಾರೆ, ತುಂಬಾ ಮಂದಿ ಇದ್ದಾರೆ. ಅವ್ರ ಸೆಕ್ಯೂರಿಟಿ ಎಲ್ಲ ಬಂದು ಇಲ್ಲಿ ಚೆಕಿಂಗ್ ಎಲ್ಲ ಮಾಡ್ತಾರೆ. ಅದೇ ಪ್ರಭುಪಾದ್ ಕೂಡ ಹೇಳಿದ್ರು, ಇಬ್ಬರನ್ನು ಕಳಿಸಿದ್ರು, ನಿಮ್ಗೆ ಯಾವ ರೀತಿ ಅವರು ಸೇವೆ ಮಾಡ್ತಾರೆ ನೋಡುವ, ಮತ್ತೆ ನೋಡುವ. ಹಾಗೆ ಪ್ರಭುಪಾದಿಗೆ ಹೇಳಿದ್ರು, ತಿಳಿಸಿದ್ರು. ಪ್ರಭುಪಾದ್ ಚಂದ ರೀತಿಯಲ್ಲಿ ನಮ್ಮನ್ನು ವೈಷ್ಣವ ಅಂದ್ರೆ ಅತಿಥಿ ದೇವೋಭವ ಸತ್ಕಾರ ಮಾಡಿದ್ರು. ರಾಮಾನುಜ ಸಂಪ್ರದಾಯದವರು, ಶ್ರೀ ಸಂಪ್ರದಾಯ. ಹಾಗೆ ಚಂದ ರೀತಿಯಲ್ಲಿ ನೋಡಿದ್ರು. ಪ್ರಭುಪಾದ್ ಹೇಳಿದ್ರು, ಎಸ್ ಅವ್ರಿಗೆ ಹೇಳು ನಾನು ಬರ್ತೇನೆ ಅಂತ. ಪ್ರಭುಪಾದ್ ಹೋದ್ರು. ಪ್ರಭುಪಾದ್ ಹೋಗುವಾಗ ಹೇಗೆಂದ್ರೆ, ಈಗ ಪ್ರಧಾನಮಂತ್ರಿ ಹೋದ್ರೆ 2 ದಿವಸ ಯಾರಿಗೂ ದರ್ಶನ ಇಲ್ಲ, ಆ ರೀತಿ ಎಲ್ಲ ಉಂಟು. ಅವರು ಅದು 2 ದಿವಸ ಅವರಿಗೆ ಮಾತ್ರ, 1 ದಿವಸ 2 ದಿವಸ ಆ ರೀತಿ ಇರ್ತದೆ. ಪ್ರಭುಪಾದ್ 3 ದಿವಸ. ಅಂದ್ರೆ ಆಕ್ಚುಲಿ ಪ್ರಭುಪಾದ್ ಈಸ್ ರಿಯಲ್ ಪ್ರಧಾನಮಂತ್ರಿ. ನಮ್ದು ಎಂತ ಹೇಳುವಂತದ್ದು, ಇಟರ್ನಲ್ ಪ್ರಧಾನಮಂತ್ರಿ, ಪ್ರೈಮ್ ಮಿನಿಸ್ಟರ್ ಆಫ್ ದಿ ಗ್ಯಾಲಕ್ಸಿ. ಪ್ರಭುಪಾದ್ ಡಿಸೈಪಲ್ಸ್ ಹೇಳುವಂಥದ್ದು, ಈ ವಾಸ್ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಗ್ಯಾಲಕ್ಸಿ. ಹಾಗೆ ನಿಜವಾದ ಪ್ರಧಾನಮಂತ್ರಿ. ಹಾಗೆ ಪ್ರಭುಪಾದ್ ಹೋಗ್ತಾರೆ. ಪ್ರಭುಪಾದಿಗೆ ಅಂದ್ರೆ ನಿಜವಾದ ಆಚಾರ್ಯನಿಗೆ ಎಂತ ಸೇವೆ ಮಾಡ್ಬೇಕು ಎಲ್ಲ ಸೇವೆ ಮಾಡಿದ್ದಾರೆ ಎಲ್ಲರೂ. ಪ್ರಭುಪಾದಿಗೆ ತುಂಬಾ ಖುಷಿ ಆಯ್ತು. ಖುಷಿಯಾಗಿ ಒಂದು ಜಾಗ ಕೂಡ ಕೊಟ್ರು ಕೆಳಗೆ. ಈಗ ತಿರುಪತಿಯಲ್ಲಿ ಒಂದು ಜಾಗ ಉಂಟು, ಟೆಂಪಲ್ ನಮ್ದು ಇಸ್ಕಾನ್, ಅದು ಫ್ರೀ ಆಗಿ ಕೊಟ್ಟರು. ಇದು ವೈಷ್ಣವ ಸೇವಾ, ಇದು ವೈಷ್ಣವ ಸೇವಾ. ಪ್ರಭುಪಾದ್ ಹೇಳಿದ್ದಾರೆ, ದಿಸ್ ರಾಮಾನುಜ ಸಂಪ್ರದಾಯ ದೇ ನೋ ವೆರಿ ನೈಸ್ ಟು ಸರ್ವ್ ವೈಷ್ಣವಾಸ್. ಪ್ರಭುಪಾದ್ ಹೇಳ್ತಾರೆ. ಹಾಗಾಗಿ ವೈಷ್ಣವರ ಸೇವೆ ಮಾಡುವಂಥದ್ದು ಇದು ತುಂಬಾ ಉನ್ನತ ಮಟ್ಟದ ಸೇವೆ. ಈ ಸೇವೆ ಸಿಕ್ಕಿದ್ರೆ ನಮ್ಗೆ ವೈಕುಂಠದ ಟಿಕೆಟ್ ಗ್ಯಾರಂಟಿ. ವೈಷ್ಣವ ಸೇವಾ ಗ್ಯಾರಂಟಿ. ಯಾಕೆಂದ್ರೆ ಭಗವಂತ ತುಂಬಾ ಪ್ಲೀಸ್ ಆಗ್ತಾನೆ ಈ ಸೇವೆಯಿಂದ, ತುಂಬಾ ಪ್ಲೀಸ್ ಆಗ್ತಾನೆ. ನಮಗೆ ಭಗವಂತನನ್ನು ಪ್ಲೀಸ್ ಮಾಡ್ಲಿಕ್ಕೆ ಇಚ್ಛೆ ಇದ್ದಲ್ಲಿ ನಾವು ವೈಷ್ಣವ ಸೇವೆ ಮಾಡಬೇಕು. ಇದು ಫೋರ್ಸ್ಫುಲಿ ಅಲ್ಲ, ಔಟ್ ಆಫ್ ಲವ್. ಸೇವೆ ಯಾವಾಗಲೂ ಫೋರ್ಸ್ಫುಲಿ ಅಲ್ಲ. ಸೇವೆ ಅಂದ್ರೆ ಔಟ್ ಆಫ್ ಲವ್. ಫೋರ್ಸ್ಫುಲಿ ಮಾಡಿದ್ದು 1-2 ದಿವಸ, ಜಾಸ್ತಿ ದಿನ ಮಾಡ್ಲಿಕ್ಕೆ ಆಗುದಿಲ್ಲ, ಜಾಸ್ತಿ ದಿನ ಮಾಡ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಇದೊಂದು ವೈಷ್ಣವ ಸೇವೆದ ಒಂದು ವಿಷಯವನ್ನು ನಿಮ್ಗೆ ಹೇಳಿದೆ. ಮಹಾಭಕ್ತಂ, ಎಸ್ ನೋಡಿ, ಟಾಪ್ ಮೋಸ್ಟ್ ವೈಷ್ಣವ. ದೇವೋತ್ತಮ ಪರಮಪುರುಷನ ಎಲ್ಲ ಭಕ್ತರಲ್ಲಿಯೂ ಶಿವನು ತುಂಬಾ ಶ್ರೇಷ್ಠ. ನೋಡಿ, ತುಂಬಾ ಶ್ರೇಷ್ಠವ, ಟಾಪ್ ಮೋಸ್ಟ್ ವೈಷ್ಣವ.
ಆದ್ದರಿಂದ ಆತನ ಹಾರಶೇಷವನ್ನು ಇತರ ಭಕ್ತರು ಮಹಾಪ್ರಸಾದ ಎಂದು ಸ್ವೀಕರಿಸ್ತಾರೆ. ಹಾಗಾಗಿ ಆಕ್ಚುಲಿ ಪ್ರಸಾದವನ್ನು ಫಸ್ಟಿಗೆ ಭಗವಂತನಿಗೆ ಕೊಡುವಂಥದ್ದು, ಕೃಷ್ಣನಿಗೆ, ಕೃಷ್ಣನ ಪ್ರಸಾದವನ್ನು ಮತ್ತೆ ಶಿವನಿಗೆ ಕೊಡುವಂಥದ್ದು. ಇದು ಕ್ರಮ. ದೇವತೆಗಳಿಗೆ ಡೈರೆಕ್ಟ್ ಕೊಡುವುದಲ್ಲ, ದೇವೋತ್ತಮ ಪರಮಪುರುಷನಿಗೆ ಕೊಡುವಂಥದ್ದು. ಅವ ತಿಂದ ಮೇಲೆ ಮತ್ತೆ ಶಿವ ತಿನ್ನುವಂಥದ್ದು, ಶಿವ ತಿಂದದ್ದು ಮತ್ತೆ ನಾವು ಸ್ವೀಕಾರ, ಅದು ಮಹಾಪ್ರಸಾದ ಆಗ್ತದೆ. ಈ ರೀತಿ ಮಾಡ್ಬೇಕು ನಾವು. ಶ್ರೀಕೃಷ್ಣನಿಗೆ ಅರ್ಪಿತವಾದ ನೈವೇದ್ಯವನ್ನು ಪ್ರಸಾದವೆಂದು ಕರೆಯುತ್ತಾರೆ. ನೋಡಿ, ಕೃಷ್ಣನಿಗೆ ಕೊಟ್ಟದ್ದು ಪ್ರಸಾದ. ಆದರೆ ಅದೇ ಪ್ರಸಾದ ಹೀಗೆ ಅಂದ್ರೆ ನಾವು ಮಾಡಿ ಶಿವನಿಗೆ ಕೊಡುವುದು ಡೈರೆಕ್ಟ್ ಅಲ್ಲ. ಫಸ್ಟ್ ಕೃಷ್ಣನಿಗೆ ಕೊಟ್ಟದ್ದು ಮತ್ತೆ ಶಿವನಿಗೆ. ಅದೇ ಪ್ರಸಾದವನ್ನು ಶಿವನಂತ ಮಹಾಭಕ್ತ ತಿಂದರೆ ಅದನ್ನು ಮಹಾಪ್ರಸಾದ ಎಂದು ಕರೆಯಲಾಗುತ್ತದೆ. ಶಿವನು ಎಷ್ಟು ಶ್ರೇಷ್ಠನೆಂದರೆ ನಮ್ಮಲ್ಲಿ ಪ್ರತಿಯೊಬ್ಬರೂ ಆಸೆ ಪಡುವಂತ ಭೌತಿಕ ಸಂಪದಕ್ಕೆ ಆತ ಯಾವ ರೀತಿಯ ಮಹತ್ವವನ್ನು ನೀಡುವುದಿಲ್ಲ. ಈಗ ನಿಮ್ಗೆ ನಾನು ನಿನ್ನೆ ಕೂಡ ಹೇಳಿದ್ದೇನೆ, ಇನ್ನೊಮ್ಮೆ ಹೇಳ್ತೇನೆ. ಪಾರ್ವತಿಯೊಮ್ಮೆ ದೇವಿ ಕಿರಿಕಿರಿ ಮಾಡ್ತಾಳೆ ಶಿವನಿಗೆ, ಎಂತ ಮಾರೆ, ಸರಿಯಾದ ಮನೆ ಇಲ್ಲ, ಸ್ಮಶಾನದಲ್ಲಿ ಕೂತ್ಕೊಳ್ಬೇಕು, ಎಂತ ಅವಸ್ಥೆ ನಿಂದು, ಅದಕ್ಕೆ ಒಂದು ಮನೆ ಕಟ್ಟಿಕೊಡು, ಬಂಗಾರದ ಮನೆ ಕಟ್ಟಿಕೊಡ್ತಾನೆ ಶಿವ. ಕಟ್ಟಿಕೊಟ್ಟು ನಾಳೆ ಗೃಹ ಪ್ರವೇಶ ದಿವಸ ಒಬ್ಬ ಭಕ್ತ ಬರ್ತಾನೆ, ಹೇಳ್ತಾನೆ, ನನ್ಗೆ ಒಂದು ಬಂಗಾರದ ಮನೆ ಬೇಕಿತ್ತು, ಎಷ್ಟು ಆಯ್ತು, ಮತ್ತೆ ವಾಪಸ್ ಅಲ್ಲಿಗೆ ಸ್ಮಶಾನಕ್ಕೆ. ನಮಗಿದು ಮಾಡ್ಲಿಕ್ಕೆ ಆಗ್ತದ? ಎಲ್ಲ. ಹಾಗಾಗಿ ನಾವು ಶುದ್ಧ ಭಕ್ತರನ್ನು ಅನುಕರಣೆ ಮಾಡ್ಲಿಕ್ಕಿಲ್ಲ. ಶುದ್ಧ ಭಕ್ತರು ಮಾಡಿದ್ದು ನಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಶಿವ ಮಾಡಿದ್ದು ನಮ್ಗೆ ಮಾಡ್ಲಿಕ್ಕೆ ಆಗ್ತದೆ. ಎಸ್ ಪ್ರಭುಜಿ, ಎಲ್ಲ ಮನೆ ನಿಮಗೆ, ಎಲ್ಲ ಆಸ್ತಿ ನಿಮ್ಗೆ, ನಾನು ಮತ್ತೆ ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗ್ತೇನೆ. ಇಲ್ಲ, ನಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವು ಅನುಕರಣೆ ಮಾಡಬಾರ್ದು. ಅನುಕರಣೆ ಡೇಂಜರಸ್. ಶಿವ ಮಾಡ್ತಾನೆ, ಯಾಕೆಂದ್ರೆ ಶಿವ ಅಂತ ಉನ್ನತ ಮಟ್ಟದ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದಾನೆ. ಆ ಉನ್ನತ ಮಟ್ಟದ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ರೆ ಆಗ್ತಾರೆ ಇದನ್ನೆಲ್ಲ ಮಾಡ್ಲಿಕ್ಕೆ. ಹಾಗಾಗಿ ಮೇನ್ ಆಗಿ ಅಂತಂದ್ರೆ ಪ್ರಜ್ಞೆ, ಪ್ರಭುಪಾದ ಹೇಳುವಂಥದ್ದು ಈ ಕಾನ್ಶಿಯಸ್ನೆಸ್ ಉನ್ನತ ಮಟ್ಟದ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ಇದನ್ನೆಲ್ಲ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲದೆ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಭೌತಿಕದಲ್ಲಿ ಅಂಟಿಕೊಂಡಿದ್ದೇವೆ, ನಾವು ಹೇಳುವುದು ಮಾತ್ರ. ನಮಗೆ ಅದರಲ್ಲಿ ತುಂಬಾ ಆಸಕ್ತಿ ಉಂಟು, ನಮ್ಮ ಸಂಪತ್ತಿನಲ್ಲಿ ಆಸಕ್ತಿ ಉಂಟು, ನಮ್ಮ ಹಣದಲ್ಲಿ ನಮಗೆ ಮೋಹ ಉಂಟು, ಬಿಡ್ಲಿಲ್ಲ, ನಮಗೆ ಹೋಗ್ಲಿಲ್ಲ. ಆದ್ರೆ ಶಿವ ನೋಡಿ, ಪ್ರತಿಯೊಬ್ಬರು ಆಸೆ ಪಡುವಂತ ಭೌತಿಕ ಸಂಪತ್ತಿಗೆ ಆತ ಯಾವ ರೀತಿಯ ಮಹತ್ವವನ್ನು ನೀಡುವುದಿಲ್ಲ, ಆತ ಜನರಿಗೆ ಕೊಡ್ತಾನೆ. ಇದು ಭಕ್ತ ಯಾವಾಗಲೂ ಅವನ್ನು ನೋಡುವುದಲ್ಲ, ಭಕ್ತ ಯಾವಾಗಲೂ ಭಕ್ತರು ನೋಡುವಂಥದ್ದು. He may cause inconvenience for him, but he wants to serve. He may not cause inconvenience to others. ಅವನಿಗೆ ತೊಂದರೆ ಆಗಲಿ. ಅವ ಹೇಗೆ ಅಂದ್ರೆ ಈ ನುಸಿ ಕಚ್ಚುವ ಜಾಗದಲ್ಲಿ ಮಲಗಲಿಕ್ಕೆ ರೆಡಿ ಇರ್ತಾನೆ, ಆದ್ರೆ ಭಗವಂತನಿಗೆ ಒಳ್ಳೆ ಫ್ಯಾನ್ ಆಗ್ತಾನೆ, ಅಲ್ಲಿ ನೆಟ್ಟೆಲ್ಲ ಆಗ್ತಾನೆ. ಇದು ಭಕ್ತ ಯಾವಾಗ್ಲೂ ಇಮಿಡಿಯೇಟ್ ಆಗಿ ನೋಡುವಂಥದ್ದು, ಎಸ್ ನಂದು ಬೆಡ್ ಉಂಟಾ? ಅಲ್ಲ. ನನ್ಗೆ ಮೊಸ್ಕಿಟೋ ನೆಟ್ ಉಂಟಾ? ಅಲ್ಲ. ಭಗವಂತನಿಗೆ ಉಂಟ ಎಲ್ಲ ವ್ಯವಸ್ಥೆ, ಭಗವಂತನ ಸರಿಯಾದ ಫ್ಯಾನ್ ಉಂಟಾ, ಅಲ್ಲಿ ಭಗವಂತನಿಗೆ ಸರಿಯಾದ ವ್ಯವಸ್ಥೆ ಉಂಟಾ, ಇದನ್ನು ನೋಡುವಂಥದ್ದು ಭಕ್ತ. ಹಾಗಾಗಿ ಅಡ್ವಾನ್ಸ್ಮೆಂಟ್ ಅಂದ್ರೆ ನಮ್ಮ ಕಾನ್ಶಿಯಸ್ನೆಸ್ ಅಲ್ಲಿ ನಮ್ಗೆ ಇವತ್ತು ನಾನು ಶ್ಲೋಕ ಹೇಳಿದ್ರು ಬೆಳಿಗ್ಗೆ, ಯಾಕಂದ್ರೆ ಈಗ ನಾವು ಶಿಫ್ಟ್ ಆಗ್ಲಿ ಅಲ್ಲಿ ಕೆಲಸ ಆಗ್ತಾ ಉಂಟು. ದಿಸ್ ಈಸ್ ಅಂದ್ರೆ ಈಗ ಭಗವಂತನ ನಾವು ಎಲ್ಲಿ ನಮ್ದು ಟೆಂಪಲ್ ಇದು ನಾವು ಫಂಕ್ಷನ್ ಎಲ್ಲಿ ಮಾಡಿದ್ದೇವೆ ಅಲ್ಲಿ ಇಟ್ಟಿದ್ದೇವೆ, ಆಚೆ ಇನ್ನು ಕೂಡ ರೆಡಿ ಆಗ್ತಾ ಉಂಟು, ಮಾಡಿ ಕೊಡ್ತಾರೆ ಅಂತ ಹೇಳಿದ್ರು 3-4 ದಿವಸದಲ್ಲಿ. ಹಾಗೆ ಇವತ್ತು ಜಪ ಮಾಡೋದು ಅಂತ ಹೇಳಿದ್ರು. Really, it is not convenience for the deities and Prabhupada. ಬೇಜಾರಾಗ್ತದೆ.
ಭಕ್ತನಿಗೆ ಬೇಜಾರಾಗ್ತದೆ, ನೋಡುವಾಗ ಬೇಜಾರಾಗ್ತದೆ. ಇಟ್ ಈಸ್ ಇನ್ಕನ್ವೀನಿಯನ್ಸ್, ಬಟ್ ಸ್ಟಿಲ್ ವಿ ಹ್ಯಾವ್ ಟು ಡೂ. ಅದು ನಮ್ಗೆ ಆಗುವುದಿಲ್ಲ. ನಮ್ಗೆ ಅಂತಂದ್ರೆ ನಮ್ಗೆ ಸರಿಯಾದ ಬೆಡ್ ಇಲ್ಲ, ನಮ್ಗೆ ಸರಿಯಾದ ಮೊಸ್ಕಿನೋ ನೆಟ್ ಇಲ್ಲ, ನಮ್ಗೆ ಇಮಿಡಿಯೇಟ್ ಸಿಟ್ಟು ಬರ್ತದೆ. ನಾವು ನಮ್ಮ ಪ್ಲಾನ್ ಮಾಡ್ತೇವೆ ಹೇಗೆ ನಾವು ಒಳ್ಳೆ ಮಾಡುವಂಥದ್ದು, ನಮ್ದು ಮಾತ್ರ ನಾವು ನೋಡುವಂಥದ್ದು. ಭಕ್ತ ಹಾಗೆಲ್ಲ, ಅವ ರೆಡಿ ಇದ್ದಾನೆ ಅಲ್ಲಿ ಮಲಗಲಿಕ್ಕೆ. ದಿಸ್ ಇಸ್ ಡಿವೋಟಿ. ಹಾಗಾಗಿ ಇಲ್ಲಿ ಶಿವನಿಗೆ ನೋಡಿ, ಶಿವ ಎಲ್ಲರಿಗೂ ಭೌತಿಕ ಸಂಬಂಧ ಕೊಡುವಂಥದ್ದು, ಆದ್ರೆ ಅವನಿಗೆ ಆಸಕ್ತಿ ಇಲ್ಲ. ನಮ್ಗೆ ಮಾಡ್ಲಿಕ್ಕೆ ಆಗ್ತದೆ ಇದು? ನಮ್ಗೆ ಯೋಚನೆ ಮಾಡ್ಲಿಕ್ಕೆ ಕೂಡ ಆಗ್ಲಿಕ್ಕಿಲ್ಲ ಇದು, ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಶಿವ ಇದ್ದಾನೆ ಅಂತ. ಸಾಧ್ಯ ಇಲ್ಲ. ಸೊ ಕೆಲವೆಲ್ಲ ಸರ್ಟೆನ್ ಥಿಂಗ್ಸ್ ನಮಗೆ ಖಾಲಿ ಅಂತಂದ್ರೆ ಹೇಳಲಿಕ್ಕೆ ಚಂದ, ಅದು ನಾವು ಮಾಡಿ ನೋಡುವಾಗ ಗೊತ್ತಾಗ್ತದೆ. ಮಾಡುವಂಥದ್ದು ಸುಲಭ ಅಲ್ಲ ಸರ್, ಸುಲಭ ಅಲ್ಲ. ಪ್ರಾಕ್ಟೀಸಿಂಗ್ ಈಸ್ ಡಿಫಿಕಲ್ಟ್, ಸೇಯಿಂಗ್ ಈಸ್ ಈಸಿ. ಹಾಗೆ ನೋಡಿ, ಶಿವನಿಗೆ ಭೌತಿಕ ಸಂಬಂಧದಲ್ಲಿ, ಸಂಪದದಲ್ಲಿ ಯಾವುದೇ ಆಸೆ ಇಲ್ಲ, ಆದ್ರೆ ಅವ ಎಲ್ಲರಿಗೂ ಕೊಡ್ತಾನೆ. ಶಕ್ತಿಶಾಲಿ ಭೌತಿಕ ಪ್ರಕೃತಿಯ ಮೂರ್ತ ರೂಪ ಪಾರ್ವತಿ ನೋಡಿ, ಭೌತಿಕ ಪ್ರಕೃತಿ ಪಾರ್ವತಿ ದೇವಿ ಶಿವನ ಹೆಂಡತಿಯಾಗಿ ಆತನ ಸಂಪೂರ್ಣ ನಿಯಂತ್ರಣದಲ್ಲಿದ್ದಾರೆ. ಯಾರ ನಿಯಂತ್ರಣದಲ್ಲಿರುವ? ಶಿವನ ನಿಯಂತ್ರಣದಲ್ಲಿರುವಂಥದ್ದು ಪಾರ್ವತಿ. ಆದರೂ ವಾಸಕ್ಕಾಗಿ ಒಂದು ಮನೆ ಕಟ್ಟಿಕೊಟ್ಟಲು ಶಿವ ಆಕೆಯನ್ನು ಬಳಸಿಕೊಂಡಿಲ್ಲ. ಅವಳು ಕೇಳಲಿಲ್ಲ ಅಂದ್ರೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ನಮ್ಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಆಗ್ತದ? ನಮ್ಗೆ ಎಷ್ಟು ದಿವಸ ಸ್ಮಶಾನದಲ್ಲಿ ಮಲಗಬಹುದು? ಈಗ ಸಪೋಸ್ ನಾವು ಶಿವನ ಪ್ಲೇಸ್, ಪಾರ್ವತಿ ಪ್ಲೇಸ್ ನಾವಿದ್ರೆ, ನಾವು ಒಂದ್ ದಿವಸ ಕೂಡ ಮಲಗಲಿಕ್ಕೆ ಆಗ್ಲಿಕ್ಕಿಲ್ಲ. ಅದಕ್ಕೆ ಹೇಳುವಂಥದ್ದು, ಪ್ರಭುಪಾದ ಹೇಳುವಂಥದ್ದು, ಕಾಪರೇಷನ್ ಇದೆಲ್ಲ ತುಂಬಾ ಮುಖ್ಯ. ಇದೆಲ್ಲ ಡಿವೋಟೀಸ್ ಲಕ್ಷಣ. ಡಿವೋಟಿ ಮಾಡ್ತಾರೆ, ಯು ವಿಲ್ ಕೋಆಪರೇಟ್, ಯು ವಿಲ್ ಕೋಆಪರೇಟ್. ಈಗ ನಾನು ನಿಮಗೊಂದು ಸಣ್ಣ ಒಂದು ವಿಷಯ ಹೇಳ್ತೇನೆ. ನಮ್ಮ ಟೆಂಪಲ್ ಇದು ವಿಷಯ 2007 ಇಂದ 2016 ನಮ್ಮ ಗುರು ಮಹಾರಾಜ್ ಬರುವ ತನಕ 16 ಅಕ್ಟೋಬರ್ ಅಲ್ಲಿ ಬಂದದ್ದು. ಅಲ್ಲಿ ತನಕ ನಮ್ದು ಫೈನಾನ್ಷಿಯಲ್ ಕಂಡೀಷನ್ ತುಂಬಾ ಪ್ಯಾಥೆಟಿಕ್ ಇತ್ತು, ತುಂಬಾ ಕಷ್ಟ, ತುಂಬಾ ಕಷ್ಟದಲ್ಲಿದ್ದೆ. ನಾನು ಕುಕಿಂಗ್ ಮಾಡ್ತಾ ಇದ್ದೆ. ಕುಕಿಂಗ್ ಮಾಡುವಾಗ ನೀವು ನಂಬಲಿಕ್ಕಿಲ್ಲ, ಆಲ್ಮೋಸ್ಟ್ ನಾವು 10 ವರ್ಷ ಸಂಡೇಸ್ ಮಾತ್ರ ಒಂದು ಸ್ವೀಟ್, ಇಲ್ಲದ್ರೆ ಸ್ವೀಟ್ ಮತ್ತೆ ಸಬ್ಜಿ, ಇಲ್ಲದ್ರೆ ರೈಸ್ ದಾಲ್. ಕೇಳುವಾಗ ಇವತ್ತೆಂತ ಬೆಳಿಗ್ಗೆ ರೈಸ್ ದಾಲ್, ಸಂಜೆ ದಾಲ್ ರೈಸ್ ಉಲ್ಟಾ. ಅದ್ರ ಪ್ರಭುಪಾದ ಹೇಳ್ತಾರೆ, ಸಿಂಪಲ್ ತಿನ್ಬೇಕಂತೆ. ಸಿಂಪಲ್ ತಿಂದ್ರೆ ಅಡ್ವಾನ್ಸ್ ಆಗ್ತಾರೆ. ಈಗ ಆಗಿಲ್ಲ. ಈಗ ಭಗವಂತನ ಕೃಪೆಯಿಂದ ಕಳೆದ ಒಂದು 6 ವರ್ಷದಿಂದ ನಾವು ಭಗವಂತನ ಒಳ್ಳೆ ಕೊಡ್ತೇವೆ, ಅದನ್ನು ನಾವು ತಿಂತೇವೆ, ಅದು ಬೇರೆ ವಿಷಯ. ಆದ್ರೆ ಈ ರೀತಿ ಕಂಡೀಷನ್ ಇತ್ತು. ಹಾಗಾಗಿ ನಾವು ಅಡ್ಜಸ್ಟ್ ಆಗ್ಬೇಕು. ಹೇಗೆ ನನಗೆ ಡೈಲಿ ಮನೇಲಿ ಎಂತ ಆಗ್ತದೆ, ಡೈಲಿ ದಾಲ್ ರೈಸ್ ಪ್ಲೇಟ್ ಆಚೆ. ನಾವು ಮಕ್ಕಳಿಗೆ ಬೇರೆ 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 ರೀತಿಯದ್ದು ಕೊಡ್ಬೇಕು, ಇಲ್ಲದ ತಿನ್ಲಿಕ್ಕೆ ಆಗುದಿಲ್ಲ. ಆದ್ರೆ ಇದನ್ನು ನಾವು ಕಲಿಬೇಕು. ಭಕ್ತಿಯಲ್ಲಿ ಹೇಗಂದ್ರೆ ನಾವು ಕೋಆಪರೇಷನ್ಗೆ, ಅಡ್ಜಸ್ಟ್ಮೆಂಟ್ಗೆ, ಇದಕ್ಕೆಲ್ಲ ನಾವು ಕಲಿಬೇಕು. ಹಾಗೆ ಇವಳು ನೋಡಿ ಕೋಆಪರೇಟ್ ಮಾಡ್ತಾ ಇದ್ದಾಳೆ. ಯಾರು? ಪಾರ್ವತಿ. ಒಂದು ಮನೆ ಕಟ್ಟಿಕೊಡಲು ಶಿವ ಆಕೆಯನ್ನು ಬಳಸಿಕೊಂಡಿಲ್ಲ ನೋಡಿ. ಆದರೂ ವಾಸಕ್ಕೆ ಒಂದು ಮನೆ ಕಟ್ಟಿಕೊಡಲು ಶಿವ ಆಕೆಯನ್ನು ಬಳಸಿಕೊಂಡಿಲ್ಲ. ಆತ ಮನೆ ಇಲ್ಲದೆ ಇರಲು ಬಯಸುತ್ತಾನೆ, ಆದ್ರೆ ಉಳಿದವರಿಗೆ ಮನೆ ಕೊಡ್ತಾನೆ, ಸ್ಯಾಂಕ್ಷನ್ ಮಾಡ್ತಾನೆ, ಅವನಿಗೆ ಬೇಡ. ಇದು ಭಕ್ತನ ಕ್ವಾಲಿಟಿ. ಮತ್ತು ಆತನ ಮಹಾನ್ ಪತ್ನಿಯು ಆತನೊಡೆಗೆ ಹಾಗೆ ವಿನೀತಳಾಗಿ ಇರಲು ಒಪ್ಪಿದ್ದಾಳೆ ನೋಡಿ. ಈಗ ಹೇಗೆಂದ್ರೆ ಅವ ರೆಡಿ ಇದ್ದಾನೆ, ಆದ್ರೆ ಅವಳು ಒಪ್ಬೇಕಲ್ಲ. ಅವಳು ಒಪ್ಪದ ಹೇಗೆ ಅವ ಇರುವಂತದ್ದು, ಆದ್ರೆ ಅವ ಒಪ್ಪಿದ್ದಾಳೆ. ಹಾಗಾಗಿ ಅವಳ ಕೂಡ ಒಳ್ಳೆ ಗುಣ. ಸಿಂಪಲ್ ಲಿವಿಂಗ್ ಅವಳು ಒಪ್ಪಿದ್ದಾಳೆ. ಕಲಿಯುಗದಲ್ಲಿ ಪ್ರಭುಪಾದರು ಒಂದು ಸಿಂಪ್ಲಿ ಲಿವಿಂಗ್, ನೋ ಥಿಂಕಿಂಗ್. ಆಕ್ಚುಲಿ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಈಗ ಸಿಂಪ್ಲಿ ಲಿವಿಂಗ್, ನೋ ಥಿಂಕಿಂಗ್. ಶಿವನ ಪತ್ನಿಯಾದ ದುರ್ಗಿಯನ್ನು ಜನರು ಸಾಮಾನ್ಯವಾಗಿ ಭೌತಿಕ ಸಂಪತ್ತಿಗಾಗಿ ಪೂಜಿಸುತ್ತಾರೆ. ಎಲ್ಲರೂ ದೇವಿ ಮಂಗಳೂರಿನಲ್ಲಿ ಜಾಸ್ತಿ ಭೌತಿಕ ಸಂಪತ್ತು.
ಆದರೆ ಶಿವ ಯಾವುದೇ ಪ್ರಾಪಂಚಿಕ ಆಸೆಗಳಿಲ್ಲದೆ ಅವಳನ್ನು ತನ್ನ ಸೇವೆಯಲ್ಲಿ ತೊಡಗಿಸ್ತಾನೆ. ಶಿವನಿಗೆ ಯಾವುದೇ ಪ್ರಾಪಂಚಿಕ ಆಸೆ ಇಲ್ಲ, ಸೇವೆಯಲ್ಲಿ ತೊಡಗಿಸ್ತಾನೆ. ಮತ್ತೆ ಅವಳು ಕೂಡ ಯಜಸ್ತ ಆಗ್ತಾ ಇದ್ದಾಳೆ. ಎಲ್ಲಾ ಪೂಜೆಗಳ ವಿಷ್ಣುನ ಪೂಜೆ ಶ್ರೇಷ್ಠವಾದುದು. ನೋಡಿ, ವಿಷ್ಣುನ ಪೂಜೆ ಶ್ರೇಷ್ಠ, ಆದರೆ ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಮಹಾನ್ ಭಕ್ತನ ಪೂಜೆ. ತಸ್ಮಾತ್ ಪರತರಂ ದೇವಿ ತದಿಯಾನ. ತದಿಯಾನಂ ಅಂದ್ರೆ ವಿಷ್ಣುವಿನ ಭಕ್ತರು, ಸಮಾರ್ಚನ. ಹಾಗಾಗಿ ವಿಷ್ಣುವಿನ ಭಕ್ತರನ್ನು ಪೂಜೆ ಮಾಡುವುದು ಇನ್ನು ಕೂಡ ಶ್ರೇಷ್ಠ. ಯಾವುದೇ ವಸ್ತುವಿನ ಪೂಜೆ ಎಂದು ಶಿವನು ತನ್ನ ಮಹಾನ್ ಪತ್ನಿಗೆ ತಿಳಿಯ ಹೇಳುತ್ತಾನೆ. ಎಸ್, ಹರೇ ಕೃಷ್ಣ. ಪ್ರಶ್ನೆದಲ್ಲಿ ಎಸ್, ಹರೇ ಕೃಷ್ಣ. ಪ್ರಶ್ನೆ ಉಂಟಾ? ಎಸ್, ಗುರುವಾರ ನರಸಿಂಹ ಜಯಂತಿ. ಹರೇ ಕೃಷ್ಣ. ಎಸ್, ರಾಧಾ ಎನ್. ಹರೇ ಕೃಷ್ಣ ಹೇಳಿ. ಪ್ರಭುಜಿ ಅಟೆಂಡೆನ್ಸ್ ತಗೊಳ್ಳಿ ಪ್ರಭುಜಿ, ತುಂಬಾ ದಿವಸ ಆಯ್ತು. ತುಂಬಾ ದಿವಸ ಆಯ್ತಾ? ಬುಕ್ಕಿಲ್ಲಿ ಹುಡುಕ್ಬೇಕೀಗ ನಾನು. ಈಗ ಆಚೇಜ್ ಎಲ್ಲ ಆಗಿದೆ. ಕೃಷ್ಣ ಚೈತನ್ಯ ಯಾವ ತಿಂಗಳಪ್ಪ ಇದು? ಓಕೆ, ಈ ತಿಂಗಳಲ್ಲಿ ತೆಗಿಲೇ ಇಲ್ಲ, ಏಪ್ರಿಲ್ ಅಲ್ಲಿ ಪೂರ್ತಿ ತಿಂಗಳೇ ತೆಗಿಲಿಲ್ಲ ನಾನು. ಓಕೆ, ಎಸ್, ಹರೇ ಕೃಷ್ಣ.